ಬರುವೆ ನಿನ್ನ ಬಳಿ ಬರುವೆ, ಆಶ್ರಯ ಬೇಡುತ್ತ ಬರುವೆ, ನಿನ್ನ ಆಶ್ರಯ ಬೇಡುತ್ತ ಬರುವೆ, ನಿನ್ನ ಆಶ್ರಯ ಬೇಡುತ್ತ ಬರುವೆ. ಈ ಲೋಕ ಒಂದು ಮಾಯಮಯ, ಇದರಲ್ಲಿ ಇರುವುದು ಲೋಭಮಯ, ನಿನ್ನಯ ಅರಸುತ್ತ ಬರುವೆ, ನಿನ್ನ ಆಶ್ರಯ ಬೇಡುತ್ತ ಬರುವೆ, ನಿನ್ನ ಆಶ್ರಯ ಬೇಡುತ್ತ ಬರುವೆ. ಪಿತನ ಮತ್ತು ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ನಮ್ಮ ಪ್ರಭು ಯೇಸು ಕ್ರಿಸ್ತರ ಕೃಪಾವರವು, ದೇವರ ಪ್ರೀತಿಯು, ಪವಿತ್ರಾತ್ಮರ ಅನ್ಯೋನ್ಯತೆಯು ನಿಮ್ಮೆಲ್ಲರೊಡನೆ ಇರಲಿ. ನಿಮ್ಮ ಆತ್ಮದೊಡನೆಯೂ ಇರಲಿ. ಪ್ರಭು ಕ್ರಿಸ್ತರಲ್ಲಿ ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ಇಂದಿನ ದೈವಾರಾಧನ ವಿಧಿಯು ನಮಗೆ ದೇವರ ಚಿತ್ತವನ್ನು ನೆರವೇರಿಸಿ ಜವಾಬ್ದಾರಿಯುತ ಉತ್ತಮ ನಾಗರಿಕನಾಗಲು ಕರೆಯನ್ನು ನೀಡುತ್ತದೆ. ಇದಕ್ಕನುಗುಣವಾಗಿ ನಾವು ಸದಾ ನಮ್ಮ ಜೀವನವನ್ನು ಪರಿಶುದ್ಧವಾಗಿಯೂ ಭಕ್ತಿಪೂರ್ವಕವಾಗಿಯೂ ಜೀವಿಸಬೇಕೆಂದು ಪ್ರಭು ಕ್ರಿಸ್ತರು ಆಶಿಸುತ್ತಾರೆ. ಆದ್ದರಿಂದ ಪ್ರಿಯರೇ, ನಾವು ಪ್ರಭು ಕ್ರಿಸ್ತರು ಕಲಿಸಿದ ಪಥದಲ್ಲಿ ಚಲಿಸಿ ಮುನ್ನಡೆದು ಇತರರಿಗೆ ಮಾರ್ಗದರ್ಶನವಾಗಲು ಬೇಕಾಗುವ ಕೃಪಾವರಗಳನ್ನು ಈ ದಿವ್ಯ ಬಲಿಪೂಜೆಯಲ್ಲಿ ಬೇಡಿಕೊಳ್ಳೋಣ. ಸಹೋದರ ಸಹೋದರರೇ, ಈ ಪವಿತ್ರ ರಹಸ್ಯಗಳನ್ನು ಆಚರಿಸಲು ನಾವು ಯೋಗ್ಯರಾಗುವಂತೆ ನಮ್ಮ ಪಾಪಗಳನ್ನು ಒಪ್ಪಿಕೊಳ್ಳೋಣ. ಒಟ್ಟಾಗಿ ಹೇಳೋಣ. ಸರ್ವಶಕ್ತ ದೇವರಿಗೂ ಸಹೋದರ ಸಹೋದರಿಯರೇ ನಿಮಗೂ ಯೋಚನೆಯಿಂದಲೂ ನುಡಿಯಿಂದಲೂ ನಡತೆಯಿಂದಲೂ ಕರ್ತವ್ಯ ಲೋಪದಿಂದಲೂ ನಾನು ಅನೇಕ ಪಾಪಗಳನ್ನು ಮಾಡಿದ್ದೇನೆಂದು ನಿವೇದಿಸುತ್ತೇನೆ. ನನ್ನ ಪಾಪವೇ, ನನ್ನ ಪಾಪವೇ, ನನ್ನ ಮಹಾಪಾಪವೇ. ಆದುದರಿಂದ ಸದಾ ಕನ್ನಿಕೆಯಾದ ಸಂತ ಮರಿಯಮ್ಮನವರನ್ನು, ಸಕಲ ದೇವದೂತರನ್ನು, ಸಂತರನ್ನು, ಸಹೋದರ ಸಹೋದರಿಯರೇ ನಿಮ್ಮನ್ನು, ನನಗಾಗಿ ನಮ್ಮ ಪ್ರಭು ದೇವರನ್ನು ಪ್ರಾರ್ಥಿಸಬೇಕೆಂದು ಬೇಡಿಕೊಳ್ಳುತ್ತೇನೆ. ಸರ್ವಶಕ್ತ ದೇವರು ನಮಗೆ ದಯೆ ತೋರಿಸಿ ನಮ್ಮ ಪಾಪಗಳನ್ನು ಕ್ಷಮಿಸಿ ನಮ್ಮನ್ನು ನಿತ್ಯ ಜೀವಕ್ಕೆ ಕರೆದೊಯ್ಯಲಿ. ಆಮೆನ್. ಪ್ರಭು ದಯೆ ತೋರಿ, ಪ್ರಭು ದಯೆ ತೋರಿ, ಕ್ರಿಸ್ತರೇ ದಯೆ ತೋರಿ, ಕ್ರಿಸ್ತರೇ ದಯೆ ತೋರಿ, ಪ್ರಭು ದಯೆ ತೋರಿ, ಪ್ರಭು ದಯೆ ತೋರಿ. ಪ್ರಾರ್ಥಿಸೋಣ. ದೇವರೇ, ನಿಮ್ಮ ಪರಿಪಾಲನೆಯೋ ಯೋಜನೆಯು ಎಂದೂ ವಿಫಲವಾಗುವುದಿಲ್ಲ. ನಮಗೆ ಹಾನಿಕಾರಕವಾದುದೆಲ್ಲವನ್ನೂ ನಮ್ಮಿಂದ ದೂರವಿರಿಸಿ ಹಿತಕರವಾದುದಗಳನ್ನೆಲ್ಲ ನಮಗೆ ಅನುಗ್ರಹಿಸಿರೆಂದು ನಿಮ್ಮನ್ನು ದಯೆಯಿಂದ ಯಾಚಿಸುತ್ತೇವೆ. ನಿಮ್ಮೊಂದಿಗೆ ಪವಿತ್ರಾತ್ಮರ ಐಕ್ಯದಲ್ಲಿ ದೇವರಾಗಿ ಯುಗ ಯುಗಾಂತರಕ್ಕೂ ಜೀವಿಸಿ ಆಳುವ ನಮ್ಮ ಪ್ರಭುವು ನಿಮ್ಮ ಪುತ್ರರು ಆಗಿರುವ ಯೇಸು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಆಮೆನ್. ತೋಬಿತನ ಗ್ರಂಥದಿಂದ ವಾಚನ. ಅದೇ ರಾತ್ರಿ ಸ್ನಾನ ಮಾಡಿಕೊಂಡು ತೋಬಿತನಾದ ನಾನು ಅಂಗಳದ ಗೋಡೆಯ ಪಕ್ಕದಲ್ಲೇ ಮಲಗಿಕೊಂಡೆ. ಸೆಕೆಯಾಗಿದ್ದರಿಂದ ಮುಖವನ್ನು ಮುಚ್ಚಿಕೊಳ್ಳಲಿಲ್ಲ. ತಲೆಯ ಮೇಲ್ಭಾಗದ ಗೋಡೆಯಲ್ಲಿ ಗುಬ್ಬಚ್ಚಿಗಳಿದ್ದವೆಂದು ನನಗೆ ತಿಳಿದಿರಲಿಲ್ಲ. ಅವುಗಳ ಬಿಸಿ ಬಿಸಿ ಪಿಚ್ಚಿಕೆಗಳು ಕಣ್ಣುಗಳಿಗೆ ಬಿದ್ದವು. ಕಣ್ಣುಗಳ ಮೇಲೆ ಬಿಳಿ ಮಚ್ಚೆಗಳು ಉಂಟಾದವು.
ಚಿಕಿತ್ಸೆಗಾಗಿ ವೈದ್ಯರ ಬಳಿಗೆ ಹೋದೆ. ಮುಲಾಮುಗಳಿಂದ ಅದನ್ನು ಗುಣಪಡಿಸಲು ಅವರು ಪ್ರಯತ್ನಿಸಿದಷ್ಟು ನನ್ನ ದೃಷ್ಟಿ ಕಡಿಮೆಯಾಯಿತು. ಕೊನೆಗೆ ನಾನು ಸಂಪೂರ್ಣವಾಗಿ ಕುರುಡನಾದೆ. 4 ವರ್ಷಗಳ ಕಾಲ ದೃಷ್ಟಿ ಇಲ್ಲದೆ ಇದ್ದೆ. ನನ್ನ ಬಂಧು ಬಳಗದವರೆಲ್ಲ ನನ್ನ ಬಗ್ಗೆ ಅನುಕಂಪ ತಾಳಿದ್ದರು. ಅಹಿಕಾರನು ಎಲಾಮಿಯಸಿಗೆ ಹೋಗುವ ತನಕ 2 ವರ್ಷ ಕಾಲ ನನಗೆ ಜೀವಾಂಶವನ್ನು ಒದಗಿಸಿಕೊಟ್ಟನು. ಅಹಿಕರನು ಹೊರಟು ಹೋದ ತರುವಾಯ ನನ್ನ ಪತ್ನಿ ಅನ್ನ ಡಿಸ್ಟ್ರೋಸ್ ತಿಂಗಳ 7ನೆಯ ದಿನದಂದು ತಾನೇ ನೇಯ್ದ ಬಟ್ಟೆಯ ತುಂಡೊಂದನ್ನು ಗೊತ್ತು ಮಾಡಿದವರಿಗೆ ಕೊಟ್ಟಳು. ಅವರು ಅದಕ್ಕೆ ಪೂರ್ತಿ ಹಣವನ್ನು ಪಾವತಿ ಮಾಡಿದ್ದಲ್ಲದೆ ಊಟಕ್ಕೆಂದು ಒಂದು ಮೇಕೆಯನ್ನು ಸಹ ಕೊಡುಗೆಯಾಗಿ ಕೊಟ್ಟರು. ಆ ಮೇಕೆ ಮನೆಗೆ ಬಂದಾಗ ಅರಚಲು ಆರಂಭಿಸಿತು. ಆಗ ನನ್ನಾಕೆಯನ್ನು ಕರೆದು, ಈ ಮೇಕೆ ಎಲ್ಲಿಂದ ಬಂತು? ಇದು ಕದ್ದು ತಂದ ಮೇಕೆಯಲ್ಲ ತಾನೇ? ಕದ್ದ ವಸ್ತುವನ್ನು ತಿನ್ನಲು ನಮಗೆ ಹಕ್ಕಿಲ್ಲ. ಇದನ್ನು ಮಾಲೀಕರಿಗೆ ಹಿಂದಿರುಗಿಸು ಎಂದು ಹೇಳಿದೆ. ಆದರೆ ಆಕೆ, ಇಲ್ಲ, ನನ್ನ ಕೂಲಿಗಿಂತ ಹೆಚ್ಚಾಗಿ ಇದನ್ನು ಕೊಡುಗೆಯಾಗಿ ನನಗೆ ಕೊಟ್ಟರು ಎಂದು ಹೇಳಿದಳು. ನಾನು ಆಕೆಯನ್ನು ನಂಬಲಿಲ್ಲ. ಮಾಲೀಕರಿಗೆ ಅದನ್ನು ಹಿಂದಿರುಗಿಸಬೇಕೆಂದು ಒತ್ತಾಯ ಮಾಡಿದೆ. ಅವಳ ನಡತೆಯ ವಿಷಯದಲ್ಲಿ ನನಗೆ ತೀವ್ರ ನಾಚಿಕೆಯಾಯಿತು. ಅದಕ್ಕವಳು, ನಿನ್ನ ದಾನ ಧರ್ಮ ಏನಾಯಿತು? ನಿನ್ನ ಸತ್ಕಾರ್ಯಗಳಿಂದ ಏನು ಬಂತು? ಅವುಗಳಿಂದ ನಿನಗೆ ಲಭಿಸಿದ ಪ್ರತಿಫಲ ಎಲ್ಲರಿಗೂ ಗೊತ್ತ. ದೇವರ ವಾಕ್ಯ. ದೇವರಿಗೆ ಕೃತಜ್ಞತೆ ಸಲ್ಲಲಿ. ಪ್ರಭುವಿನಲ್ಲಿ ಭರವಸೆ ಇಟ್ಟ ಆ ಮನವು ಅಸ್ಥಿರವಲ್ಲ. ಪ್ರಭುವಿನಲ್ಲಿ ಭರವಸೆ ಇಟ್ಟ ಆ ಮನವು ಅಸ್ಥಿರವಲ್ಲ. ಪ್ರಭುವಿನಲ್ಲಿ ಭಯಭಕ್ತಿಯುಳ್ಳವನು ಧನ್ಯನು. ಆತನ ಆಜ್ಞೆಗಳಲ್ಲಿ ಹಿಗ್ಗುವವನು ಭಾಗ್ಯನು. ಬಲಿಷ್ಠವಾಗುವುದು ಜಗದೊಳು ಅವನ ಸಂತಾನ. ಸಜ್ಜನರ ಸಂತತಿ ಪಡೆಯುವುದು ಆಶೀರ್ವಚನ. ಪ್ರಭುವಿನಲ್ಲಿ ಭರವಸೆ ಇಟ್ಟ ಆ ಮನವು ಅಸ್ಥಿರವಲ್ಲ. ಅಶುಭ ವಾರ್ತೆಯ ಭಯಭೀತಿ ಯಾವುದು ಅವನಿಗಿಲ್ಲ. ಪ್ರಭುವಿನಲ್ಲಿ ಭರವಸೆ ಇಟ್ಟ ಆ ಮನವು ಅಸ್ಥಿರವಲ್ಲ. ದೃಢವಿದೆ ಅವನ ಮನ. ಎದೆಗುಂದದವನು ಕಾಣುವನು ದುರುಳರಿಗಾಗುವ ದಂಡನೆಯನು. ಪ್ರಭುವಿನಲ್ಲಿ ಭರವಸೆ ಇಟ್ಟ ಆ ಮನವು ಅಸ್ಥಿರವಲ್ಲ. ಉದಾರತೆಯಿಂದ ಕೊಡುವನು ಬಡವರಿಗೆ. ಫಲಿಸುವುದು ಅವನ ನೀತಿ ಸದಾಕಾಲಕ್ಕೆ. ಮಹಿಮೆ ತರುವ ಕೋಡು ಮೂಡುವುದು ಅವನಿಗೆ. ಪ್ರಭುವಿನಲ್ಲಿ ಭರವಸೆ ಇಟ್ಟ ಆ ಮನವು ಅಸ್ಥಿರವಲ್ಲ. ಅಲ್ಲೇಲು ಅಲ್ಲೇಲು ಅಲ್ಲೇಲೂಯಾ. ಅಲ್ಲೇಲು ಅಲ್ಲೇಲು ಅಲ್ಲೇಲೂಯಾ. ಅಲ್ಲೇಲು ಅಲ್ಲೇಲು ಅಲ್ಲೇಲೂಯಾ. ಅಲ್ಲೇಲು ಅಲ್ಲೇಲು ಅಲ್ಲೇಲೂಯಾ. ನಿನ್ನ ನಿಯಮಗಳ ಪಥವ ನನಗೆ ತಿಳಿಯಪಡಿಸಯ್ಯ. ನಿನ್ನ ಅದ್ಭುತ ಕಾರ್ಯಗಳನ್ನು ನಾ ಧ್ಯಾನಿಸುವೆನಯ್ಯ. ಅಲ್ಲೇಲು ಅಲ್ಲೇಲು ಅಲ್ಲೇಲೂಯಾ. ಅಲ್ಲೇಲು ಅಲ್ಲೇಲು ಅಲ್ಲೇಲೂಯಾ. ಅಲ್ಲೇಲು ಅಲ್ಲೇಲು ಅಲ್ಲೇಲೂಯಾ. ಪ್ರಭು ನಿಮ್ಮೊಡನೆ ಇರಲಿ. ನಿಮ್ಮ ಆತ್ಮದೊಡನೆಯೂ ಇರಲಿ. ಸಂತ ಮಾರ್ಕನು ಬರೆದ ಶುಭ ಸಂದೇಶದಿಂದ ವಾಚನ. ಪ್ರಭು ನಿಮಗೆ ಮಹಿಮೆ ಸಲ್ಲಲಿ. ಆಮೇಲೆ ಅವರು ಯೇಸು ಸ್ವಾಮಿಯನ್ನು ಮಾತಿನಲ್ಲೇ ಸಿಕ್ಕಿಸುವ ಉದ್ದೇಶದಿಂದ ಕೆಲವರು ಫರಿಸಾಯರನ್ನು, ಹೆರೋದನ ಪಕ್ಷದ ಕೆಲವರನ್ನು ಅವರ ಚಕ್ರವರ್ತಿಗೆ ತೆರಿಗೆ ಕೊಡುವುದು ಧರ್ಮಸಮ್ಮತವೇ
ಅಲ್ಲವೋ? ನಾವು ಅದನ್ನು ಕೊಡಬೇಕೋ ಬೇಡವೋ ಎಂದು ಕೇಳಿದರು. ಇದರ ಮೇಲಿರುವುದು ಯಾರ ಮುದ್ರೆ, ಯಾರ ಲಿಪಿ ಎಂದು ಯೇಸು ಕೇಳಿದರು. ಅದಕ್ಕೆ ಅವರು, ಅವು ರೋಮ್ ಚಕ್ರವರ್ತಿಯವು ಎಂದರು. ಆಗ ಯೇಸು, ಹಾಗಾದರೆ ದೇವರಿಗೆ ಸಲ್ಲತಕ್ಕದ್ದನ್ನು ದೇವರಿಗೂ ಸಲ್ಲಿಸಿರಿ ಎಂದರು. ಇದನ್ನು ಕೇಳಿದ್ದೇ ಆ ಜನರು ಯೇಸುವಿನ ಬಗ್ಗೆ ಆಶ್ಚರ್ಯಪಟ್ಟರು. ಪ್ರಭು ಕ್ರಿಸ್ತರ ಶುಭ ಸಂದೇಶವಿದು. ಕ್ರಿಸ್ತರೇ ನಿಮಗೆ ಸ್ತುತಿ ಸಲ್ಲಲಿ. ಪ್ರೀತಿಯ ಸಹೋದರ ಸಹೋದರಿಯರೇ, ಹೊಟ್ಟೆ ಕಿಚ್ಚು ಅಥವಾ ಮತ್ಸರ ಮನುಷ್ಯನಿಗೆ ತುಂಬ ಬೇಸರ ತರುವಂಥ ಸಂಗತಿ. ಯಾಕೆಂದರೆ ಆ ಮತ್ಸರದಲ್ಲಿ ನನಗೇನು ಲಾಭವಿಲ್ಲ, ಆ ಮತ್ಸರದಿಂದ ನನಗೇನು ಸಿಗುವುದಿಲ್ಲ, ಬದಲಾಗಿ ನನ್ನ ರಕ್ತವೇ ಬೇಯ್ದು ಬಿಸಿಯಾಗಿ ಗಟ್ಟಿಯಾಗುತ್ತದೆ, ನನ್ನ ಮನಸ್ಸೇ ಹಾಳಾಗುತ್ತದೆ ಹಾಗೂ ನನ್ನ ಜೀವನ ವ್ಯರ್ಥವಾಗುತ್ತದೆ. ಇಂಥ ಒಂದು ಘಟನೆ ಇಂದಿನ ಶುಭ ಸಂದೇಶದಲ್ಲಿ ನಾವು ನೋಡುತ್ತೇವೆ. ಯೇಸು ಸ್ವಾಮಿಯನ್ನು ಅವರದೇ ಮಾತಿನಲ್ಲಿ ಸಿಕ್ಕಿಸುವ ಸಲುವಾಗಿ ಫರಿಸಾಯರ ಹಾಗೂ ಹೆರೋದಿಯರ ಹಾಗೂ ಹೆರೋದಿಯ ಪಕ್ಷದವರು ವೈರಿಗಳಾಗಿದ್ದರು. ಆದರೂ ಯೇಸು ಸ್ವಾಮಿಯನ್ನು ಕೊಲೆ ಮಾಡಬೇಕು, ಅವರನ್ನು ಅವರೇ ಮಾತಲ್ಲಿ ಸಿಕ್ಕಿಸಿ ಹಾಕಿ ಅವರನ್ನು ಕೊಂದು ಹಾಕಬೇಕೆಂಬ ಒಂದೇ ವಿಷಯಕ್ಕಾಗಿ ಅವರು ವೈರಿಗಳು ಒಟ್ಟಾಗ್ತಾರೆ. ವೈರಿಗಳು ಒಟ್ಟಾಗಿ ಮತ್ಸರದಿಂದ ಅವರನ್ನು ಕೊಲ್ಲಬೇಕು, ಅವರನ್ನು ನಾಶ ಮಾಡಬೇಕು. ಅವರಿಗೆ ಒಂದೇ ಒಂದು ಕಾರಣ ಬೇಕಿತ್ತು. ಯೇಸು ಸ್ವಾಮಿ ರೋಮ್ ಚಕ್ರವರ್ತಿಯ ವಿರುದ್ಧ, ಅವರು ರೋಮ್ ಅಧಿಕಾರದ ವಿರುದ್ಧ ಎಂದು ತೋರಿಸಬೇಕಿತ್ತು. ಆದರೆ ಯೇಸು ಸ್ವಾಮಿ ಅವರನ್ನು ಅರ್ಥೈಸಿಕೊಂಡರು. ಅದಕ್ಕೆ ಅವರು ಹೇಳ್ತಾರೆ, ಒಂದು ನಾಣ್ಯವನ್ನು ಕೊಡಿ. ಮುದ್ರೆಯನ್ನು ನೋಡಿ ಕೇಳ್ತಾರೆ, ಇದು ಯಾರದು? ಅವರು ಹೇಳ್ತಾರೆ, ರೋಮ್ ಚಕ್ರವರ್ತಿಯದು. ಆಗ ನಮಗೆಲ್ಲರಿಗೂ ಅನ್ವಯಿಸುವಂಥ ಒಂದು ಒಳ್ಳೆಯ ಉಪದೇಶವನ್ನು ಅವರು ನೀಡ್ತಾರೆ. ಚಕ್ರವರ್ತಿಗೆ ಸಲ್ಲದ್ದನ್ನು ಚಕ್ರವರ್ತಿಗೂ, ದೇವರಿಗೆ ಸಲ್ಲದ್ದನ್ನು ದೇವರಿಗೆ ಕೊಡಿ. ಅಂದರೆ ಇದರ ಅರ್ಥ ಒಂದೇ. ಈ ಭೂಮಿಯಲ್ಲಿ ಜೀವಿಸುವಾಗ, ಈ ಸೃಷ್ಟಿಯಲ್ಲಿ ನಾವು ಜೀವಿಸುವಾಗ ನಾವು ಎಲ್ಲವನ್ನೂ ಉಪಯೋಗಿಸಬೇಕು. ಆದರೆ ನೆನಪಿಡಬೇಕು, ನಾವು ಎಲ್ಲವನ್ನು ಕೊಟ್ಟವರು ದೇವರು. ಇಂದಿನ ಮೊದಲನೇ ವಾಚನವನ್ನು ಬ್ರದರ್ ಓದಿದರು, ಅದರಲ್ಲಿ ನಾವು ಕೇಳಿದ್ದೇವೆ ಆ ಕುರಿಮರಿಯ ಬಗ್ಗೆ. ಅದು ದೇವರಿಗೆ ಸಲ್ಲತಕ್ಕದ್ದು, ಅದಕ್ಕೋಸ್ಕರ ದೇವರಿಗೆ ಸಲ್ಲಬೇಕಂತೇಳಿ ಆ ಮಹಿಳೆ ಅರ್ಪಣೆ ಕೊಡಲಿಕ್ಕೆ ಅಲ್ಲಿ ಬಂದಿದ್ದರು. ನಮ್ಮ ಜೀವನದಲ್ಲಿ ಅದಕ್ಕೋಸ್ಕರ ನಾವು ಯಾವಾಗಲೂ ಕೃತಜ್ಞತಾಪೂರ್ವಕ ಜೀವನ ಜೀವಿಸಬೇಕು. ಯಾಕೆಂದರೆ ದೇವರು ಕೊಟ್ಟ ವಸ್ತುಗಳನ್ನು ಚೆನ್ನಾಗಿ ಉಪಯೋಗಿಸಿ ದೇವರಿಗೆ ಗೌರವ, ಘನತೆ, ಸನ್ಮಾನ ನಾವು ನೀಡಬೇಕು. ಅದಕ್ಕೋಸ್ಕರ ನಾವು ಓದ್ತೇವೆ, ಎಫೆಸಿಯರಿಗೆ ಬರೆದ ಪತ್ರ ಅಧ್ಯಾಯ 4 ವಾಕ್ಯ 6, ದೇವರು ಒಬ್ಬರೇ, ಸರ್ವರ ತಂದೆಯೂ ಅವರೇ, ಸರ್ವಶ್ರೇಷ್ಠರೂ ಅವರೇ, ಸರ್ವರ ಮೂಲಕ ಕಾರ್ಯನಿರ್ವಹಿಸುವವರೂ ಅವರೇ ಮತ್ತು ಸಮಸ್ತರಲ್ಲಿ ವಾಸಿಸುವವರು ಅವರೇ. ಹೀಗಿರುವಾಗ ಅವರಿಗೆ ಘನತೆ, ಗೌರವ ಸಿಗಲೇಬೇಕು. ನೋಡಿ, ಎಲ್ಲ ವಸ್ತುಗಳ ಮೂಲಕ ನಮಗಾಗಿ ದೇವರು ಕಾರ್ಯನಿರ್ವಹಿಸ್ತಾ ಇರ್ತಾರೆ. ಬೆಳಗಿಂದ ಸಂಜೆವರೆಗೆ ಆಕ್ಸಿಜನ್, ಗಾಳಿ, ನೀರು, ಮಳೆ, ಇತರ ಸಲಕರಣೆಗಳು, ಹಣ್ಣು ಹಂಪಲುಗಳು ಎಲ್ಲದರ ಮೂಲಕ ನಮಗಾಗಿ ದೇವರು ಕಾರ್ಯನಿರ್ವಹಿಸ್ತಾರೆ. ಹಾಗಿರುವಾಗ ಅವರಿಗೆ ಘನತೆ, ಗೌರವ, ಮಾನ ಸಲ್ಲಬೇಕು. ಆದ್ದರಿಂದ ಪ್ರಕಟಣೆ ಗ್ರಂಥದಲ್ಲಿ ನಾವು ಓದ್ತೇವೆ, ಸ್ವರ್ಗ ರಾಜ್ಯದಲ್ಲಿ ಏನಾಗುತ್ತದೆ ಅಂತೇಳಿ. ಅಧ್ಯಾಯ 4 ವಾಕ್ಯ 9, ಯುಗ ಯುಗಾಂತರಕ್ಕೂ ಜೀವಿಸುವ ಹಾಗೂ ಸಿಂಹಾಸನ ರೂಢರಾಗಿರುವ ವ್ಯಕ್ತಿಗೆ ಆ ಜೀವಿಗಳು ಘನತೆ,
ಗೌರವ ಮತ್ತು ಕೃತಜ್ಞತಾ ಸ್ತುತಿಗಳನ್ನು ಸಲ್ಲಿಸುತ್ತಿದ್ದವು. ಆ 24 ಸಭಾ ಪ್ರಮುಖರು ತಮ್ಮ ಕಿರೀಟಗಳನ್ನು ತೆಗೆದು ಬದಿಗಿಟ್ಟು ಮೊಣಕಾಲೂರಿ ಸರ್ವಕಾಲಕ್ಕೂ ಜೀವಿಸುವ ಹಾಗೂ ಸಿಂಹಾಸನದಲ್ಲಿ ಆಸೀನರಾಗಿರುವ ದೇವರಿಗೆ ಆರಾಧಿಸುತ್ತಿದ್ದರು. ಸ್ವರ್ಗ ರಾಜ್ಯದಲ್ಲಿಯೇ ದೇವರನ್ನು ನೋಡಬಹುದಾಗಿರುವುದರಿಂದ ಅವರಿಗೆ ಗೊತ್ತಿತ್ತು ದೇವರ ಅಧಿಕಾರ ಎಷ್ಟು ಅಂತೇಳಿ. ಅದಕ್ಕೋಸ್ಕರ ಈ ಭೂಮಿಯಲ್ಲಿ ಜೀವಿಸುವಾಗ ನಮಗೆ ದೇವರ ಅಧಿಕಾರವನ್ನು ನೋಡಲಿಕ್ಕೆ ನಾವು ಈ ಪ್ರಕೃತಿಯನ್ನು ನೋಡಿದರೆ ಸಾಕು. ಕೆಲವೊಂದು ಸಾರಿ ಸಿಡಿಲು, ಗುಡುಗು ಬರುವ ರೀತಿಯನ್ನು ನೋಡಿದರೆ ಸಾಕು, ಎಷ್ಟು ಶಕ್ತಿ ದೇವರಿಗೆ ಇರಬಹುದು, ಎಷ್ಟು ಅಧಿಕಾರ ಇರಬಹುದು. ಆದರೆ ದೇವರ ಅಧಿಕಾರದ ಒಂದು ಒಳ್ಳೆಯ ಗುಣ ಅಂದರೆ ದಯೆ, ಮಮತೆ, ಸೇವೆ. ಅವರು ಯಾವತ್ತೂ ತಮ್ಮ ಅಧಿಕಾರವನ್ನು ಮನುಷ್ಯರನ್ನಾಗಲಿ ಜೀವಿಗಳನ್ನಾಗಲಿ ನಾಶ ಮಾಡಲು ಉಪಯೋಗಿಸುವುದಿಲ್ಲ, ಬದಲಾಗಿ ಒಳ್ಳೆಯದಕ್ಕೆ ಉಪಯೋಗಿಸುತ್ತಾರೆ. ಸದ್ಗುಣಗಳಿಂದ ತುಂಬಿರುವ ಅಧಿಕಾರ ದೇವರದ್ದು ಆಗಿದೆ. ಆದ್ದರಿಂದ ನಾವು ಯಾವಾಗಲೂ ಪ್ರಕೃತಿಯಲ್ಲಿ ಈ ಸೃಷ್ಟಿಯಲ್ಲಿರುವ ಅಧಿಕಾರಿಗಳನ್ನು ನೋಡಬಾರ್ದು, ಬದಲಾಗಿ ನಾವು ದೇವರ ಅಧಿಕಾರವನ್ನು ನೋಡಿ ದೇವರಂತೆ ನಮ್ಮಲ್ಲಿ ಕೂಡ ಸೇವೆ ಹಾಗೂ ಮಮತೆ, ದಯೆ, ಕರುಣೆಯನ್ನು ಪ್ರಾಕ್ಟೀಸ್ ಮಾಡುತ್ತಾ ಹೋದರೆ ನಮ್ಮಲ್ಲಿ ಕೂಡ ದೇವರ ಸದ್ಗುಣಗಳು, ಸ್ವಭಾವಗಳು ಬರುತ್ತವೆ. ಖಂಡಿತವಾಗಿಯೂ ನಮ್ಮ ಮನಸ್ಸಲ್ಲೂ ಕೂಡ ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸಲು ಸಾಧ್ಯವಾಗುತ್ತದೆ. ಅದಕ್ಕೋಸ್ಕರ ರೋಮನರಿಗೆ ಬರೆದು ಸಂತ ಪೌಲರು ಹೀಗೆ ಎನ್ನುತ್ತಾರೆ, ಅಧ್ಯಾಯ 8 ವಾಕ್ಯ 7, ಶರೀರ ಸ್ವಭಾವಕ್ಕೆ ಮಗ್ನರಾಗಿರುವ ಮನಸ್ಸು ದೇವರಿಗೆ ಶತ್ರು, ಅಂತಹ ಮನಸ್ಸು ದೇವರಿಗೆ ಮಣಿಯುವುದಿಲ್ಲ ಅಂತೇಳಿ. ಅದಕ್ಕೋಸ್ಕರ ಶರೀರ ಸ್ವಭಾವಕ್ಕೆ ಒಳಗಾಗದೆ ನಾವು ನಿಜವಾಗಿಯೂ ನಮ್ಮ ಮನಸ್ಸನ್ನು ದೇವರಿಗೆ ಸಮರ್ಪಿಸಿ ನಾವು ಯೋಚನೆ ಮಾಡಬೇಕು. ನಾನು ಮಾಡುತ್ತಿರುವುದಾದರೂ ಏನು, ಇದೆಲ್ಲ ಬಂದಿದ್ದಾದರೂ ಎಲ್ಲಿಂದ? ಇಂಥ ಒಳ್ಳೆಯ ಯೋಚನೆಗಳನ್ನು ಯೋಚಿಸುತ್ತಾ ನನ್ನ ಮನಸ್ಸನ್ನೇ ದೇವರಿಗೆ ನಾನು ಸಮರ್ಪಿಸಿದರೆ ಖಂಡಿತವಾಗಿಯೂ ನನ್ನ ಈ ಶರೀರದ ಪ್ರಲೋಭನೆಗಳಿಗೆ ಒಳಗಾಗದೆ ದೇವರಿಗೆ ಕೃತಜ್ಞತೆ, ಸ್ತುತಿ, ಸ್ತೋತ್ರ ಸಲ್ಲಿಸುತ್ತದೆ. ಆದ್ದರಿಂದ ಇಂದು ನಾವು ಈ ಬಲಿಪೂಜೆಯ ವೇಳೆ ದೇವರಲ್ಲಿ ಪ್ರಾರ್ಥಿಸೋಣ. ಪ್ರತಿನಿತ್ಯ ನಮ್ಮ ವೈಯಕ್ತಿಕ ಕಾರ್ಯಗಳನ್ನು ನಾವು ಮಾಡುವಾಗ ಮೊಟ್ಟ ಮೊದಲು ದೇವರು ನನ್ನನ್ನು ಸೃಷ್ಟಿಸಿದ್ದು ನನ್ನಲ್ಲಿ ಹಾಗೂ ಈ ಸಮಸ್ತ ಪ್ರಕೃತಿಯಲ್ಲಿ ಮೂಲಕ ಹಾಗೂ ಇತರರ ಮೂಲಕ ನನಗಾಗಿ ಸೇವೆ ಸಲ್ಲಿಸುತ್ತಾ ಇದ್ದಾರೆ, ನನಗಾಗಿ ಅವರು ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಆದ್ದರಿಂದ ಮೊಟ್ಟ ಮೊದಲ ಕೃತಜ್ಞತಾ ಸ್ತುತಿ ಅವರಿಗೆ, ಘನತೆ, ಗೌರವ ಅವರಿಗೆ ನನ್ನ ಜೀವನದಲ್ಲಿ. ಮತ್ತೆ ಈ ಪ್ರಕೃತಿಯ ಎಲ್ಲ ವಸ್ತುಗಳನ್ನು ಉಪಯೋಗಿಸಿ ಚಕ್ರವರ್ತಿಗೆ ಸಲ್ಲದು ಏನು ಚಕ್ರವರ್ತಿಗೆ ನಾವು ನೀಡಬೇಕು ಟ್ಯಾಕ್ಸ್ ಗೌರ್ಮೆಂಟ್ಗೆ, ಆ ಗೌರ್ಮೆಂಟ್ಗೆ ಟ್ಯಾಕ್ಸನ್ನು ನೀಡಲಿಕ್ಕೆ ಉತ್ತಮವಾಗಿ ಶ್ರಮ ಪಡೋಣ. ನಮ್ಮ ದೇಶವನ್ನು, ನಮ್ಮ ಮನೆಯನ್ನು, ನಮ್ಮ ಸಮಾಜವನ್ನು ನಾವೇ ಅಭಿವೃದ್ಧಿಗೊಳಿಸಿ ಉತ್ತಮ ಪ್ರಜೆಯಾಗೋಣ. ಆಮೆನ್. ನನ್ನ ಕರೆದು ನನ್ನ ರೂಪಿಸಿ ನನ್ನ ಬಾಳಿನ ಪುಟಗಳ ತೆರೆ ಕಂಡ ಬಾಳ ಪುಟಗಳನ್ನು ನಿನಗಿಂದು ಅರ್ಪಿಪೆನು. ಸ್ವೀಕರಿಸು ಬಾಳ ಪುಟಗಳನ್ನು, ಅರ್ಪಣೆಯವುಗಳ ಅನುಗೊಳಿಸು. ಸ್ವೀಕರಿಸು ಬಾಳ ಪುಟಗಳನ್ನು, ಅರ್ಪಣೆಯವುಗಳ ಅನುಗೊಳಿಸು. ಸಮಸ್ಯೆ ಕಡಲನು ಧೈರ್ಯದಿ ಈಜಿ ಅನುಭವ ಪಡೆದಿಯೇನು. ಅನುಭವ ಫಲವನ್ನು ಅರ್ಪಣೆಯಾಗಿ ಅರ್ಪಿಸ ಬಂದಿಯೇನು. ಹೋರಾಟ ಬದುಕಿನ
ಬದುಕಿನ ವನವಾಸ ದಿನಚರಿ ಪುಟ ಪುಟ ತೆರೆದು ಅರ್ಪಿಪೆನು. ಸಹೋದರ ಸಹೋದರಿಯರೇ, ನನ್ನ ಮತ್ತು ನಿಮ್ಮ ಬಲಿಯು ಸರ್ವಶಕ್ತ ಪಿತನಾದ ದೇವರಿಗೆ ಅಂಗೀಕೃತವಾಗುವಂತೆ ಪ್ರಾರ್ಥಿಸಿರಿ. ಪ್ರಭು ತಮ್ಮ ನಾಮದ ಸ್ತುತಿ ಹಾಗೂ ಮಹಿಮೆಗಾಗಿಯೂ ನಮ್ಮ ಮತ್ತು ತಮ್ಮ ಪವಿತ್ರ ಧರ್ಮ ಸಭೆಯ ಒಳಿತಿಗಾಗಿಯೂ ಈ ಬಲಿಯನ್ನು ತಮ್ಮ ಕರಗಳಿಂದ ಸ್ವೀಕರಿಸಿರಿ. ಪ್ರಭು ನಿಮ್ಮ ಕರುಣೆಯಲ್ಲಿ ಭರವಸೆ ಇಟ್ಟು ಕಾಣಿಕೆಗಳೊಡನೆ ನಿಮ್ಮ ಪೂಜೆ ಪೀಠದೆಡೆಗೆ ನಾವು ಆತುರದಿಂದ ಆಗಮಿಸಿದ್ದೇವೆ. ಶುದ್ಧೀಕರಿಸುವ ನಿಮ್ಮ ಕೃಪಾವರದಿಂದ ನಾವು ಸೇವೆ ಸಲ್ಲಿಸುವ ಇದೇ ರಹಸ್ಯಗಳ ಮೂಲಕ ನಾವು ಶುದ್ಧರಾಗುವಂತೆ ಮಾಡಿರಿ. ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರಭು ನಿಮ್ಮೊಡನೆ ಇರಲಿ, ನಿಮ್ಮ ಆತ್ಮದೊಡನೆ ಇರಲಿ. ನಿಮ್ಮ ಹೃದಯಗಳನ್ನು ಮೇಲಕ್ಕೆತ್ತಿರಿ, ಪ್ರಭುವಿನ ಕಡೆಗೆ ಎತ್ತುತ್ತೇವೆ. ನಮ್ಮ ಪ್ರಭು ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸೋಣ. ಅದು ಯೋಗ್ಯ ಮತ್ತು ನ್ಯಾಯವಾಗಿದೆ. ಪ್ರಭು ಪವಿತ್ರ ಪಿತನೇ, ಸರ್ವಶಕ್ತ ನಿತ್ಯ ದೇವರೇ, ನಾವು ಎಂದೆಂದೂ ಎಲ್ಲೆಲ್ಲೂ ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುವುದು ನಿಜವಾಗಿಯೂ ಯೋಗ್ಯವೂ ನ್ಯಾಯವೂ ಆಗಿದೆ. ನಮ್ಮ ಕರ್ತವ್ಯವೂ ರಕ್ಷಣೆಯೂ ಆಗಿದೆ. ನೀವು ಕ್ರಿಸ್ತರಲ್ಲಿ ಸಮಸ್ತವನ್ನು ನವೀಕರಿಸಲು ಇಚ್ಛಿಸಿದಿರಿ. ಅವರ ಸಂಪೂರ್ಣತೆಯಲ್ಲಿ ನಾವೆಲ್ಲರೂ ಭಾಗಿಗಳಾಗುವಂತೆ ಅನುಗ್ರಹಿಸಿದಿರಿ. ಅವರು ದೈವ ಸ್ವರೂಪಿಯಾಗಿದ್ದರೂ ತಮ್ಮನ್ನೇ ಬರಿದು ಮಾಡಿಕೊಂಡು ತಮ್ಮ ಶಿಲುಬೆಯ ರಕ್ತಧಾರೆಯಿಂದ ಸಕಲ ಸೃಷ್ಟಿಗೆ ಶಾಂತಿಯನ್ನಿತ್ತರು. ಆದ್ದರಿಂದ ಎಲ್ಲಕ್ಕಿಂತಲೂ ಹೆಚ್ಚಾಗಿ ಉನ್ನತಿಗೆ ಏರಿಸಲ್ಪಟ್ಟವರು ಹಾಗೂ ತಮಗೆ ವಿಧೇಯರಾಗಿರುವರೆಲ್ಲರಿಗೂ ನಿತ್ಯ ರಕ್ಷಣೆಯ ಮೂಲವಾದರು. ಆದ್ದರಿಂದ ದೇವದೂತರೊಂದಿಗೂ ಪ್ರಧಾನ ದೂತರೊಂದಿಗೂ ಪೀಠ ದೂತರೊಂದಿಗೂ ಪ್ರಭುತ್ವ ದೂತರೊಂದಿಗೂ ಎಲ್ಲ ಸ್ವರ್ಗೀಯ ಸೈನ್ಯಗಳೊಂದಿಗೆ ಸೇರಿ ನಾವು ನಿಮ್ಮ ಮಹಿಮಾ ಗೀತೆಯನ್ನು ಹಾಡುತ್ತಾ ನಿರಂತರವಾಗಿ ಘೋಷಿಸುತ್ತೇವೆ. ಪರಿಶುದ್ಧರು ಪರಿಶುದ್ಧರು, ಸೇನಾಧೀಶ್ವರ ಪ್ರಭುದೇವರು ಪರಿಶುದ್ಧರು. ದೇವರಗಳು ನಿಮ್ಮ ಮಹಿಮೆಯಿಂದ ತುಂಬಿವೆ. ಮೌನತದಲ್ಲಿ ಹೋಸಾನ. ಪ್ರಭುವಿನ ನಾಮದಲ್ಲಿ ಬರುವವರು ಸ್ತುತಿಗೆ ಪಾತ್ರರು. ಮೌನತದಲ್ಲಿ ಹೋಸಾನ. ಪ್ರಭು, ನೀವು ನಿಜವಾಗಿಯೂ ಪರಿಶುದ್ಧರು. ಸರ್ವ ಪರಿಶುದ್ಧತೆಯ ಬುಗ್ಗೆಯೂ ನೀವೇ. ಈ ಕೊಡುಗೆಗಳ ಮೇಲೆ ನಿಮ್ಮ ಪವಿತ್ರ ಆತ್ಮರನ್ನು ಇಬ್ಬನಿಯಂತೆ ಸುರಿಸಿ ಪಾವನಗೊಳಿಸಿರೆಂದು ಪ್ರಾರ್ಥಿಸುತ್ತೇವೆ. ನಮಗಿವು ನಮ್ಮ ಪ್ರಭು ಯೇಸು ಕ್ರಿಸ್ತರ ಶರೀರ ಮತ್ತು ರಕ್ತವಾಗುವಂತೆ ಮಾಡಿರಿ. ಅವರನ್ನು ಪರಾಧೀನ ಮಾಡಲಾದ ಸಮಯದಲ್ಲಿ ಸ್ವಇಚ್ಛೆಯಿಂದ ತಮ್ಮ ಯಾತನೆಗೆ ಒಳಗಾದ ಅವರು ರೊಟ್ಟಿಯನ್ನು ತೆಗೆದುಕೊಂಡು ಕೃತಜ್ಞತೆಯನ್ನು ಸಲ್ಲಿಸಿ ಅದನ್ನು ಮುರಿದು ತಮ್ಮ ಶಿಷ್ಯರಿಗೆ ಕೊಡುತ್ತಾ ಹೀಗೆಂದರು: ತೆಗೆದುಕೊಳ್ಳಿ, ಇದನ್ನು ನೀವೆಲ್ಲರೂ ಭುಜಿಸಿರಿ, ಏಕೆಂದರೆ ಇದು ನಿಮಗಾಗಿ ಒಪ್ಪಿಸಲಾಗುವ ನನ್ನ ಶರೀರ. ಅಂತೆಯೇ ಭೋಜನದ ಕೊನೆಯಲ್ಲಿ ಅವರು ಪಾನಪಾತ್ರೆಯನ್ನು ತೆಗೆದುಕೊಂಡು ಮತ್ತೊಮ್ಮೆ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸಿ ತಮ್ಮ ಶಿಷ್ಯರಿಗೆ ಕೊಡುತ್ತಾ ಹೀಗೆಂದರು: ತೆಗೆದುಕೊಳ್ಳಿ ಮತ್ತು ಇದರಿಂದ ನೀವೆಲ್ಲರೂ ಪಾನ ಮಾಡಿರಿ, ಏಕೆಂದರೆ ಇದು ಹೊಸ ಮತ್ತು ಅನಂತ ಒಡಂಬಡಿಕೆಯ ನನ್ನ ರಕ್ತದ ಪಾತ್ರೆ. ಈ ರಕ್ತವು ನಿಮ್ಮ ಮತ್ತು ಅನೇಕರ ಪಾಪಗಳ ಪರಿಹಾರಕ್ಕಾಗಿ ಸುರಿಸಲಾಗುವುದು. ಇದನ್ನು ನನ್ನ ಸ್ಮರಣೆಗಾಗಿ ಮಾಡಿರಿ. ಇದು ವಿಶ್ವಾಸದ ಪರಮರಹಸ್ಯ. ಯೇಸುವಿನ ಮರಣವನ್ನು ಜಗಕ್ಕೆ ಸಾರುತ್ತೇವೆ, ಅವರ ಪುನರುತ್ಥಾನವನ್ನು ಕೊಂಡಾಡುತ್ತೇವೆ. ಅವರ ಪುನರಾಗಮನವನ್ನು ನಿರೀಕ್ಷಿಸುತ್ತೇವೆ. ಆದುದರಿಂದ ಪ್ರಭು,
ನಿಮ್ಮ ಸನ್ಮುಖದಲ್ಲಿ ನಿಂತು ಸೇವೆ ಸಲ್ಲಿಸಲು ನಮ್ಮನ್ನು ಯೋಗ್ಯರೆಂದು ಪರಿಗಣಿಸಿದ್ದಕ್ಕಾಗಿ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತೇವೆ. ಕ್ರಿಸ್ತರ ಮರಣ ಮತ್ತು ಪುನರುತ್ಥಾನದ ಸ್ಮರಣೆಯನ್ನು ಆಚರಿಸುತ್ತಾ ಜೀವವೀಯುವ ರೊಟ್ಟಿಯನ್ನು ರಕ್ಷಣೆಯನ್ನಿಯುವ ಪಾತ್ರೆಯನ್ನು ನಿಮಗೆ ಅರ್ಪಿಸುತ್ತೇವೆ. ಕ್ರಿಸ್ತರ ಶರೀರ ಮತ್ತು ರಕ್ತದಲ್ಲಿ ಪಾಲ್ಗೊಳ್ಳುವ ನಮ್ಮನ್ನು ಪವಿತ್ರ ಆತ್ಮರು ಒಂದುಗೂಡಿಸಬೇಕೆಂದು ನಿಮ್ಮನ್ನು ವಿನಯದಿಂದ ಭಿನ್ನಯಿಸುತ್ತೇವೆ. ಪ್ರಭು, ನಿಮ್ಮ ವಿಶ್ವವ್ಯಾಪಿ ಧರ್ಮಸಭೆಯನ್ನು ಸ್ಮರಿಸಿಕೊಳ್ಳಿರಿ. ನಮ್ಮ ವಿಶ್ವಗುರು ಫ್ರಾನ್ಸಿಸ್ ಅವರೊಂದಿಗೂ, ನಮ್ಮ ಧರ್ಮಾಧ್ಯಕ್ಷ ಪೀಟರ್ ಪಾಲ್ ಅವರೊಂದಿಗೂ, ಸಕಲ ಯಾಜಕರೊಂದಿಗೂ ಅದನ್ನು ಪ್ರೀತಿಯ ಪರಿಪೂರ್ಣತೆಯೆಡೆಗೆ ಮುನ್ನಡೆಸಿರಿ. ಪ್ರಭು, ಪುನರುತ್ಥಾನದ ನಿರೀಕ್ಷೆಯಲ್ಲಿ ವಿಶ್ರಮಿಸುತ್ತಿರುವ ನಮ್ಮ ಸಹೋದರರನ್ನು, ನಿಮ್ಮ ದಯೆಯಲ್ಲಿ ಮೃತರಾದ ಎಲ್ಲರನ್ನೂ ಸ್ಮರಿಸಿಕೊಳ್ಳಿರಿ. ಅವರು ನಿಮ್ಮ ಸಮ್ಮುಖದ ಪ್ರಭೆಗೆ ಬರಮಾಡಿರಿ. ನಮ್ಮ ಮೇಲೂ ದಯೆ ತೋರಿರಿ. ದೇವಮಾತೆ ಪೂಜ್ಯ ಕನ್ಯಾಮರವರೊಂದಿಗೂ, ಆಕೆಯ ಪತಿ ಸಂತ ಜೋಸೆಫರೊಂದಿಗೂ, ಪುನೀತ ಪ್ರೇಷಿತರೊಂದಿಗೂ, ಎಲ್ಲ ಕಾಲಗಳಲ್ಲಿ ನಿಮ್ಮ ಮೆಚ್ಚುಗೆಗೆ ಪಾತ್ರರಾದ ಸಕಲ ಸಂತರೊಂದಿಗೂ ನಾವಂತೆ ಜೀವದಲ್ಲಿ ಸಹಭಾಗಿಗಳಾಗಿ ನಿಮ್ಮನ್ನು ಸ್ತುತಿಸಿ ಮೇಂಪಡಿಸುವಂತೆ ಕರುಣಿಸಿರಿ. ನಿಮ್ಮ ಪುತ್ರ ಯೇಸು ಕ್ರಿಸ್ತರ ಮುಖಾಂತರ ಪ್ರಾರ್ಥಿಸುತ್ತೇವೆ. ಇವರ ಮುಖಾಂತರವೂ ಇವರೊಂದಿಗೂ ಇವರಲ್ಲಿಯೂ ಸರ್ವಶಕ್ತ ತಂದೆಯಾದ ದೇವರೇ, ಪವಿತ್ರಾತ್ಮರ ಐಕ್ಯದಲ್ಲಿ ಸರ್ವಗೌರವವು ಮಹಿಮೆಯು ಯುಗ ಯುಗಾಂತರಕ್ಕೂ ನಿಮಗೆ ಸಲ್ಲಲಿ. ಆಮೆನ್. ರಕ್ಷಕರ ಆಜ್ಞೆಯ ಪ್ರಕಾರ ಮತ್ತು ದೈವ ಬೋಧನೆಯಿಂದ ಶಿಕ್ಷಿತರಾಗಿ ಧೈರ್ಯದಿಂದ ನಾವು ಹೇಳುತ್ತೇವೆ. ಸ್ವರ್ಗದಲ್ಲಿರುವ ನಮ್ಮ ತಂದೆಯೇ, ನಿಮ್ಮ ನಾಮ ಪೂಜಿತವಾಗಲಿ, ನಿಮ್ಮ ರಾಜ್ಯ ಬರಲಿ, ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಭೂಮಿಯಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇಂದು ನಮಗೆ ನೀಡಿರಿ. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ. ನಮ್ಮನ್ನು ಶೋಧನೆಗೆ ಒಳಪಡಿಸದೆ ಕೇಡಿನಿಂದ ನಮ್ಮನ್ನು ರಕ್ಷಿಸಿರಿ. ಪ್ರಭುಲು ಸಕಲ ಕೇಡುಗಳಿಂದ ನಮ್ಮನ್ನು ರಕ್ಷಿಸಿರೆಂದು ಪ್ರಾರ್ಥಿಸುತ್ತೇವೆ. ನಿಮ್ಮ ದಯೆಯ ನೆರವನ್ನು ಪಡೆದು ಪಾಪದಿಂದ ಸದಾ ವಿಮುಕ್ತರಾಗಿ ಎಲ್ಲ ಸಂಕಷ್ಟಗಳಿಂದ ಸುರಕ್ಷಿತರಾಗಿರುವಂತೆ ನಮ್ಮ ಜೀವಮಾನ ಕಾಲದಲ್ಲಿ ಶಾಂತಿಯನ್ನು ದಯೆಯಿಂದ ಕರುಣಿಸಿರಿ. ನಾವು ಸ್ವರ್ಗಾನಂದವನ್ನು, ನಮ್ಮ ರಕ್ಷಕ ಯೇಸು ಕ್ರಿಸ್ತರ ಆಗಮನವನ್ನು ನಿರೀಕ್ಷಿಸುತ್ತಿದ್ದೇವೆ. ಏಕೆಂದರೆ ರಾಜ್ಯಭಾರವು, ಅಧಿಕಾರವು, ಮಹಿಮೆಯು ಯುಗಾಂತರಕ್ಕೂ ನಿಮ್ಮದೇ. ಪ್ರಭು ಯೇಸು ಕ್ರಿಸ್ತರೇ, ನಿಮ್ಮ ಪ್ರೇಷಿತರಿಗೆ ನಿಮಗೆ ಶಾಂತಿಯನ್ನು ಬಿಟ್ಟು ಹೋಗುತ್ತೇನೆ, ನನ್ನ ಶಾಂತಿಯನ್ನು ನಿಮಗೆ ಕೊಡುತ್ತೇನೆ ಎಂದು ಹೇಳಿದ್ದೀರಿ. ನಮ್ಮ ಪಾಪಗಳನ್ನು ಲಕ್ಷಿಸದೆ ನಿಮ್ಮ ಧರ್ಮಸಭೆಯ ವಿಶ್ವಾಸವನ್ನು ಈಕ್ಷಿಸಿರಿ. ಅದಕ್ಕೆ ನಿಮ್ಮ ಚಿತ್ತದ ಪ್ರಕಾರ ಶಾಂತಿಯನ್ನು, ಐಕ್ಯತೆಯನ್ನು ದಯೆಯಿಂದ ದಯಪಾಲಿಸಿರಿ. ಯುಗ ಯುಗಾಂತರಿಗೂ ಜೀವಿಸಿ ಆಳುವ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಆಮೆನ್. ಪ್ರಭುವಿನ ಶಾಂತಿ ಸದಾ ನಿಮ್ಮಲ್ಲಿರಲಿ, ನಿಮ್ಮ ಆತ್ಮದೊಡನೆ ಇರಲಿ. ಪರಸ್ಪರ ಶಾಂತಿಯನ್ನು ಕೋರೋಣ. ಲೋಕದ ಪಾಪಗಳನ್ನು ಪರಿಹರಿಸುವ ದೇವರ ಕುರಿಮರಿಯೇ, ನಮಗೆ ದಯೆ ತೋರಿ. ಲೋಕದ ಪಾಪಗಳನ್ನು ಪರಿಹರಿಸುವ ದೇವರ ಕುರಿಮರಿಯೇ, ನಮಗೆ ದಯೆ ತೋರಿ. ಲೋಕದ ಪಾಪಗಳನ್ನು ಪರಿಹರಿಸುವ ದೇವರ ಕುರಿಮರಿಯೇ, ನಮಗೆ ಶಾಂತಿ ನೀಡಿರಿ. ಇಗೋ ದೇವರ ಕುರಿಮರಿ, ಇಗೋ ಇವರೇ ಲೋಕದ ಪಾಪಗಳನ್ನು ಪರಿಹರಿಸುವವರು. ಕುರಿಮರಿಯ ಭೋಜನಕ್ಕೆ ಆಹ್ವಾನಿತರು ಭಾಗ್ಯವಂತರು. ಪ್ರಭು, ತಾವು ನನ್ನ ಮನೆಯನ್ನು ಪ್ರವೇಶಿಸಲು ನಾನು ಪಾತ್ರನಲ್ಲ, ಆದರೆ ತಾವೊಂದೇ ಒಂದು ಮಾತನ್ನು ನುಡಿಯಿರಿ, ನನ್ನ ಆತ್ಮವು ಸ್ವಸ್ಥವಾಗುವುದು.
मोगळा जेजू तूं भोव पवित्र सक्रामेंतांत खरोच हजर आसाय म्हूण हांव पातयेतां. हांव सर्व वस्तू प्रास तुजो चड मोग करतां आनी तुका म्हज्या आत्म्यान घेवंक आशेतां. जेजू, ह्या घडये तुका हांवें पवित्र सक्रामेंतांत घेवंक असाध्य तरी आत्मीक रितीन म्हज्या काळजांत तूं ये. तूं म्हज्या काळजांत आसाय म्हूण पातयेवन हांव तुका वेंगून धरतां आनी हांव तुजे थंय संपूर्ण एकवटीत जाता. जेजू, तुजे तावन केदिकच हांवें वेगळो जावंक म्हाका सोडिनाका. आमेन. ಆನಂದ ಯೇಸು ನನ್ನ ಬಾಳಿಗೆ ಗುರುವಾದ ನನಗೆ ಆನಂದ. ಈ ಜೀವನ ಕಾಲವೆಲ್ಲ ನನ್ನ ಬಾಳಿಗೆ ಬೆಳಕಾಗಿ, ಈ ಜೀವನ ಕಾಲವೆಲ್ಲ ನನ್ನ ಬಾಳಿಗೆ ಬೆಳಕಾಗಿ, ನನ್ನ ಹೃದಯದಲ್ಲೂ ನೀನೇ, ನನ್ನ ಆಲೋಚನೆ ನೀನೇ. ಯೇಸು ನನ್ನ ಬಾಳಿಗೆ ಗುರುವಾದ ನನಗೆ ಆನಂದ. ಪ್ರಾರ್ಥಿಸೋಣ. ಪ್ರಭು, ನಿಮ್ಮ ಪುತ್ರರ ಶರೀರ ಮತ್ತು ರಕ್ತದಿಂದ ಪೋಷಿತರಾದ ನಮ್ಮನ್ನು ನಿಮ್ಮ ಪವಿತ್ರಾತ್ಮರ ಮುಖಾಂತರ ಪರಿಪಾಲಿಸಿರಿ. ಕೇವಲ ಮಾತುಗಳಿಂದಲ್ಲ, ನಡತೆಯಲ್ಲೂ ಸತ್ಯ ನುಡಿಯಲ್ಲೂ ನಿಮ್ಮನ್ನು ನಿವೇದಿಸುತ್ತಾ ಸ್ವರ್ಗೀಯ ಸದನವನ್ನು ನಾವು ಬಂದು ಸೇರಲು ಯೋಗ್ಯರಾಗುವಂತೆ ಅನುಗ್ರಹಿಸಿರಿ. ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಆಮೆನ್. ಪ್ರಭು ನಿಮ್ಮೊಡನೆ ಇರಲಿ. ನಿಮ್ಮ ಆತ್ಮದೊಡನೆ ಇರಲಿ. ಸರ್ವಶಕ್ತರಾದ ದೇವರು, ಪಿತಾ, ಸುತ ಹಾಗೂ ಪವಿತ್ರಾತ್ಮರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ. ಆಮೆನ್. ಹೋಗಿ ಬನ್ನಿ, ಬಲಿಪೂಜೆ ಮುಗಿಯಿತು. ದೇವರಿಗೆ ಈಗ ಕೃತಜ್ಞತೆ ಸಲ್ಲಲಿ. ಕೈಯ ತಟ್ಟಿ ಹಾಡಿರಿ, ಕರ್ತನನ್ನು ಸ್ತುತಿಸಿರಿ, ಸರ್ವಶಕ್ತ ಶಬ್ದದಿಂದ ಕೀರ್ತನೆಗಳ ಹಾಡಿರಿ. ಹಾಲೆಲೂಯಾ, ಹಾಲೆಲೂಯಾ, ಹಾಲೆಲೂಯಾ. ಹಲ್ಲೆಲೂಯಾ ಹಾಡಲು ಅಲೆಗಳಾಗಿ ಬಂದರು, ಹಲ್ಲೆಲೂಯಾ ಹಾಡಲು ಅಲೆಗಳಾಗಿ ಬಂದರು. ಬಂದರೇಸು ಕರ್ತರು ನೋವನೆಲ್ಲ ಕಳೆದರು, ಬಂದರೇಸು ಕರ್ತರು ನೋವನೆಲ್ಲ ಕಳೆದರು. ಹಾಲೆಲೂಯಾ, ಹಾಲೆಲೂಯಾ, ಹಾಲೆಲೂಯಾ. ಪುತ್ರರೊಡಗೂಡಿ ಹರಸಿಂಹನು ತಾಯಿ, ಪವಿತ್ರ ಶಿಲುಬೆ ಕುರಿತಿರುವ ಮೂಲಕ ನಮ್ಮನ್ನು ರಕ್ಷಿಸಿರಿ. ಸರ್ವೇಶ್ವರ ಪಿತನ ಸುತನ ಪವಿತ್ರ ಆತ್ಮನ ನಾಮದಲ್ಲಿ ಆಮೆನ್.